ಮೈಕವನ್ನ ನೀವು ಮೈಕವನ್ನು ಇಟ್ಕೊಳ್ಳುವಾಗಿಲ್ಲ. ಕೂತ್ಕೊಳ್ಳಿ ನೋಡಿ, ಒಬ್ಬರು ಮೈಕವನ್ನು ಹಿಡ್ಕೊಳ್ಳುವಾಗ ಈ ಸಭೆಯಲ್ಲಿ ಸ್ವಾಮಿ ನೋಡಿ, ಇಲ್ಲಿ ನೀವು ಸ್ವಾಮಿ ಯಾಕೆ ಸ್ವಾಮಿ ನೀವು ಮಾತಾಡ್ತೀರಿ? ನಿಮಗೆ ಅವಕಾಶ ನನಗೆ ಗೊತ್ತು ಅದು ಬಿಟ್ಟು ಬಾಕಿ ವಿಷಯ ಮಾತಾಡೋಣ. ನೀವು ಬಾಕಿ ವಿಷಯ ಮಾತಾಡಿದ್ರೆ ನಾವು ಕೂಡ ಬಾಕಿ ವಿಷಯ ನಾವು ಇವಾಗ ಬಾಕಿ ವಿಷಯ ಮಾತಾಡಿದ್ರೆ ನಾವು ಬೇರೆ ವಿಷಯ ಮನೋಜ್ ಫೋನಿಗೆ ಕಂಟ್ರೋಲ್ ಮಾಡ್ತೀರಿ ನೀವಿಲ್ವಾ? ಏನು ಸ್ವಾಗತ ಮಾಡಿ ನಾವು ಅದು ಬಿಟ್ಟು ಬಾಕಿ ವಿಷಯ ಮಾತಾಡಲಿಕ್ಕೆ ಬಿಡುವುದಿಲ್ಲ. ನೋಡಿ, ಅವರು ಸ್ವಾಗತ ಮಾಡಿ ಅದು ಬಿಟ್ಟು ಬೇರೆ ವಿಷಯ ಮಾತಾಡೋದು ಬೇಡ. ಗೊಂದಲಗಳು ಸುಮಾರು ಅದು ಕ್ಲಿಯರ್ ಆಗದೆ ಅಧ್ಯಕ್ಷರ ಭಾಷಣ ಮಾಡುದು ಬೇಡ. ಸ್ವಾಗತ ಮಾತ್ರ ಮಾಡಿ. ಇವಾಗ ಸ್ವಾಗತ ಮಾಡಿ ಹೇಳಿದ್ರೆ ಅಂತ ಹೇಳ್ಬೇಕಲ್ಲ, ನಾನು ಹೇಳಿದ್ರೆ ಅಂತ ಹೇಳ್ಬೇಕಾ ಬೇಡವಾ ನಿಮ್ಗೆ? ಈಗ ನನಗೆ ಡೈರೆಕ್ಷನ್ ಸಭಾಧ್ಯಕ್ಷರೇ ಒಂದು ನಿಮಿಷ. ಸಭಾಧ್ಯಕ್ಷರೇ ಒಂದು ನಿಮಿಷ. ಸಭಾಧ್ಯಕ್ಷರೇ ರೈತ ಬಂದರೆ ಒಂದು ನಿಮಿಷ ಸಮಾಧಾನ ಕೇಳಿಕೊಳ್ಳಿ. ಇದು ಸಾಮಾನ್ಯ ಮಹಾಸಭೆ ಅಧ್ಯಕ್ಷರಿದ್ದಾರೆ. ಒಂದು ಬಂದು ಸೇರಿದ ಕೃಷಿಕರನ್ನು ಸ್ವಾಗತ ಮಾಡಲಿಕ್ಕೆ ಇಷ್ಟು ಕೃಷಿಕರು ಸೇರಿದ್ದಾರೆ. ಒಬ್ಬರನ್ನು ಸ್ವಾಗತ ಮಾಡಲಿಕ್ಕೆ ಆಗುದಿಲ್ಲ. ನಿಮಗೆ ಸ್ವಾಗತ ಮಾಡಿ ಅಂತ ಆವಾಗದಿಂದ ಹೇಳ್ತಿದ್ದಾರೆ. ಸಭಾಧ್ಯಕ್ಷರೇ ಒಂದು ನಿಮಿಷ, ಗೊಂದಲ ಬೇಡ. ಇದು ಮಹಾಸಭೆ, ಪ್ರತಿಯೊಬ್ಬರು ಗೊಂದಲ ಬೇಡ. ಈಗ ಸ್ವಾಗತವನ್ನ ಒಂದು ನಿಮಿಷ ಸರ್ವ ಸದಸ್ಯರೇ ಒಂದು ಉಪಾಧ್ಯಕ್ಷರ ಸ್ವಾಗತ ಮಾಡಿ ದಯವಿಟ್ಟು. ಅವರಿನ ಪ್ರಶ್ನೆ ಮಾಡಿ ಹಾಕ್ಲಿಕ್ಕಿಲ್ಲ ನಿಮ್ಮ ಬೆಂಬಲ ಇರ್ಬೋದು, ಆದ್ರೆ ಸರ್ವ ಸದಸ್ಯರ ಬೆಂಬಲದೊಂದಿಗೆ ಅವರು ಸಿಗಬೇಕು. ನಿಮ್ಮ ಒಬ್ಬರಿಗೆ ಅವರು ಬೆಂಬಲಿಸುವುದಲ್ಲ. ಈಗ ಸರ್ವ ಸದಸ್ಯರು 30 ವರ್ಷಗಳ ಕಾಲ ಅವರ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ನಾವು ಕೆಲಸ ಮಾಡಬೇಕು. ನಮಗೆ ನಾವು ನಮ್ಮ ಸರ್ವ ಸದಸ್ಯರ ತೀರ್ಮಾನಗಳನ್ನು ಕೇಳಿಸಿಕೊಳ್ಬೇಕು. ಅದನ್ನು ಪೂರ್ತಿ ಮಾಡಿ ಫಸ್ಟಿಗೆ ನೀವು ನಾವು ಅಧ್ಯಕ್ಷರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡದೆ ಸಿಕ್ಕಾಗಿ ಗಲಾಟೆ ಮಾಡಿದ್ರೆ ಯಾವ ರೀತಿಯಾಗಿ ನಾನು ಉತ್ತರ ಮಾಡ್ಲಿ? ಹೇಗೆ ಮಾಡ್ಲಿ? ನೋಡಿ, ಅದು ಮತ್ತೆ ಬರ್ತದೆ ಕಾನೂನಲ್ಲಿ. ನೀವು ಏನ್ ಬೇಕಾದ್ರೆ ಕ್ವಶನ್ ಮಾಡಿ ಇಲ್ಲಿ ನೋಡಿ ಮೇಡಮ್, ನಾನು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಲ್ಲ, ನೀವು ಯಾಕೆ ಪದೇ ಪದೇ ತಗೊಳ್ತೀರಿ? ನೀವು ಯಾಕೆ ಪದೇ ಪದೇ ತಗೊಳ್ತೀರಿ? ನೀವು ಒಬ್ಬರೇ ಮಾತಾಡಿ, ನೀವು ಒಬ್ಬರೇ ಮಾತಾಡೋದು, ನೀವು ಒಬ್ಬರೇ ಮಾತಾಡೋದು, ನೀವು ಒಬ್ಬರೇ ನೀವು ಒಬ್ಬರಿಗೆ ಕೊಡಿ.
ಅದಕ್ಕೆ ಪ್ರಶ್ನೆಯನ್ನು ಕೇಳಿ, ಉದ್ವೇಗವಾಗುವಂತ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಶಾಂತ. ಅಣ್ಣ ನೀವು ನೋಡಿ, ಇಲ್ಲಿ ಕೇಳಿ ಸ್ವಾಮಿ, ನೀವು ಕೇಳಿ ಕೇಳಿ. ಉದ್ವೇಗ ನಾನು ಮಾಡುವುದಿಲ್ಲ. ನಾನು ಉದ್ವೇಗ, ನೀವು ಉದ್ರೇಕ ಮಾಡಲಿಕ್ಕೆ ನೀವೇ ಕಾರಣ. ಸ್ವಾಮಿ ನೋಡಿ ಕೂತ್ಕೊಳ್ಳಿ. ಮತ್ತೆ ನೀವು ವಾಯ್ಸ್ ರೇಸ್ ಮಾಡ್ತೀರಿ, ನಾನು ವಾಯ್ಸ್ ರೇಸ್ ಮಾಡಬೇಕಾಗ್ತದೆ. ನೀವು ವಾಯ್ಸ್ ರೇಸ್ ಮಾಡಿದ್ರೆ ನಾನು ವಾಯ್ಸ್ ರೇಸ್ ಮಾಡಬೇಕಾಗ್ತದೆ. ಕೂತ್ಕೊಳ್ಳಿ ನೀವು ಫಸ್ಟ್ ಕೂತ್ಕೊಳ್ಳಿ. ನಿತಿನ್ ಕೂತ್ಕೊಳ್ಳಿ. ನಿತಿನ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ ನಿತಿನ್. ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಈಗ ನಮ್ಮ ಸೊಸೈಟಿ ನಡೆಯುವಂತದ್ದು ಹೌದು. ಒಬ್ಬರು ಗ್ರಾಮ, ಸಿರಿಬಾಗಿ 3 ಗ್ರಾಮದಲ್ಲಿ ಒಳಪಟ್ಟಂತ ಇದು ಸಂಘಟನೆ. ಇದಕ್ಕೆ ಉತ್ತರ ಬರ್ತದೆ. ಈ 3 ಗ್ರಾಮಕ್ಕೆ ಒಳಪಟ್ಟು ನಡೆಯುವಂತ ಈ ಸಂಘದಲ್ಲಿ ಒಂದು ಕಾರ್ಯದರ್ಶಿಯನ್ನು ನೇಮಕ ಮಾಡುವ ಸಂದರ್ಭದಲ್ಲಿ ಈ 3 ಗ್ರಾಮದಲ್ಲಿ ಯಾರು ವಿದ್ಯಾರ್ಹತೆ ಇದ್ದ ವಿದ್ಯಾರ್ಥಿಗಳು ಅಥವಾ ಯಾರು ಯಾಕೆ ಮತ್ತೆ ನೀವು ಅದೇ ಚರ್ಚೆ ಕ್ಲಿಯರ್ ಮಾಡಿಕೊಡಿ ಅಷ್ಟೇ. ಹೌದು ಮೇಡಮ್, ಈಗ ಅದು ನೋಡಿ, ಇದು ಅದಿದೆ. ಒಂದು ನಿಮಿಷ, ಒಂದೇ ಮಾತು, ಒಂದೇ ಮಾತು, ಒಂದೇ ಮಾತು, ಒಂದೇ ಮಾತು. ಇವರಿಗೆ ನಾನು ಉತ್ತರ ಕೊಡದೆ ಒಂದು ನೀವು ಯಾಕೆ ಕೈಗೆ ಒಬ್ಬರಿಗೆ ನಾವು ಕೊಡ್ತೇವೆ ಅಂತ ಹೇಳಿದ್ರಲ್ವಾ? ನಾನು ಮೇಡಮ್ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಮೇಡಮ್ ಅವರ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ, ಅದಕ್ಕೆ ಬೇಕಾದ ನೀವು ಅಧ್ಯಕ್ಷರಿದ್ದೀರಿ. ಇದರ ಸ್ವಾಮಿ ನಾನು ಮಾತಾಡ್ತೇನೆ. ನಾನು ನೀವು ಕೂಡ ಅಧ್ಯಕ್ಷರಿದ್ದೀನಿ ಮೇಡಮ್. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ನಿಮ್ಮ ಮುಂದೆ ನಾನು ಪ್ರೊಡ್ಯೂಸ್ ಮಾಡ್ತೇನೆ. ಮುಂದೆ ನೋಡಿ, ಇಲ್ಲಿ ಮೇಡಮ್ ಕಾನೂನು, ನೀವು ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದೀರಿ. ಕಾನೂನಿನ ಒಳಗಡೆನೆ ಮಾಡಬೇಕಾಗಿರುವಂತಹ ವ್ಯವಸ್ಥೆಗಳಿದ್ದಾವೆ. ಇಲ್ಲಿ ಮೇಡಮ್ ಇನ್ನಿಲ್ಲ, ನಾನು ಇನ್ನು ಬೇರೆ ಕೆಲಸಗಳಿದ್ದಾವೆ. ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ನಾನು ಸದಸ್ಯರಿಗೆ ಎಲ್ಲರಿಗೂ ಕೂಡ ಇವತ್ತಿನ ವರದಿಯನ್ನು ನೀಡಬೇಕು. ನಾನು ವರದಿಯ ನಂತರ ಈ ಎಲ್ಲ ಪ್ರಶ್ನೆಗಳಿಗೆ ಮೇಡಮ್, ನಾನು ಇಲ್ಲಿ ಈ ವರದಿಯ ನಂತರ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತೇನೆ. ವರದಿ ಮಾಡಲೇಬೇಕು ಮೇಡಮ್, ವರದಿ ಮಾಡಬೇಕು. ನಾನು ವರದಿಯನ್ನ 2022-23ನೇ ಸಾಲಿನ ಮೇಡಮ್ ಪದೇ ಪ್ರಶ್ನೆ ನಿಮಗೆ ಗೊತ್ತಿದೆ, ಯಾವ ಪ್ರಶ್ನೆ ಕೇಳಬೇಕು ನಿಮಗೆ ಗೊತ್ತಿದೆ. ಸಬ್ ಕ್ವಶನ್ಗಳು ಸಬ್ ಕ್ವಶನ್ಗಳು ಪದೇ ಕೇಳುವಾಗಿಲ್ಲ ಮೇಡಮ್. ನಾನು ಈಗ ವರದಿಯನ್ನ ನಾನು ನೋಡಿ, ಮೊದಲು ಇಲ್ಲಿ ನಾನು ಕೆಲವು ಹುಡುಗರಿಗೆ ಸನ್ಮಾನ ಮಾಡಬೇಕು. ಮತ್ತೆ ಒಬ್ಬರಿಗೆ ಸನ್ಮಾನ ಮಾಡ್ತೇವೆ. ಇದನ್ನು ನೋಡಿ ಮೇಡಮ್, ಇದು ಮಾತ್ರ ಅಲ್ಲ ನೋಡಿ ಮೇಡಮ್. ನಾನು ಹೇಳ್ತೇನೆ ಸರಿಯಾಗಿ ಉತ್ತರ ಕೊಡ್ತೇನೆ. ಆದ್ರೆ ಎಲ್ಲ ನೋಡಿ, ನೀವು ಮ್ಯಾನೇಜರ್, ನೀವು ಮೈಕವನ್ನ ಒಬ್ಬರಿಗೆ ಕೊಡ್ಬೇಕಾಗ್ತದೆ ಮೇಡಮ್. ನಿಮಗೆ ನಾನು ಉತ್ತರ ಕೊಡ್ತೇನೆ ಸರ್, ನಾನು ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ. ಒಂದು ವಿಷಯ ಮಾತಾಡ್ತಾರೆ, ನೀವು ನಿಮ್ಮ ಮೇಲೆ ಬಂದಿರುವ ಆರೋಪಗಳಿಗೆ ಕ್ಲಾರಿಫಿಕೇಶನ್ ಕೊಟ್ಟು ನಂತರ ನೀವು ವರದಿ ನೋಡಿ. ವರದಿ ನಾನು ಕೊಡ್ತೇನೆ. ಯಾವಾಗ ಕೊಡಬೇಕು ನೀವು ನಿರ್ಧರಿಸುವುದಿಲ್ಲ, ನೀವು ನಿರ್ಧಾರ ಮಾಡುವುದಲ್ಲ, ನಾನು ನಿರ್ಧರಿಸ್ತೇನೆ. ಯಾವಾಗ ವರದಿ, ಯಾವ ಪ್ರಶ್ನೆ ಕೊಡಬೇಕು ಅಧ್ಯಕ್ಷನಾಗಿ ನಾನು ಉತ್ತರವನ್ನು ಕೊಡ್ತೇನೆ. ಇದು ಸರಿಯಾಗಿ ಓದಿ ಬರಬೇಕು ಅಂತ ನೀವು ಇದರ ಪ್ರಕಾರ ಉತ್ತರವನ್ನು ಕೊಡ್ತೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಕ್ಕೆ ಸಂಸ್ಥೆಯ ಸಿಬ್ಬಂದಿಯಾದಂತ ಶ್ರೀ ಮನೋಜ್ ಗುತ್ತಿಲಯ್ಯವರು ವರದಿಯನ್ನ ವಾಚಿಸಿಕೊಳ್ಳುವ ಒಂದು ಚುನಾಯಿತ ಒಂದು ಮೆಂಬರ್ ಅನ್ನು ನಾವು ಏನು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ನಾವು ಸಂಯಮದಿಂದ ಉತ್ತರ ಕೊಡ್ತೇವೆ. ಅದಕ್ಕೆ ಸಂಬಂಧ ನಾವು ಈಗ ವರದಿಯನ್ನ ವಾಚನ ಮಾಡಪ್ಪ. ಒಂದು ನಿಮಿಷ ನೋಡಿ, ನಾನು ಒಂದು ನಿಮಿಷ ನೋಡಿ. ನಾವು ಎಲ್ಲರೂ ರೈತರು, ನಾವು ಕ್ವಶನ್ ಕೇಳುದು ಅವರಿಗೆ. ಕೇಳಿ ನಾವು ನೋಡಿ. ಅಲ್ಲಲ್ಲ, ನಿಮಗೆ ಕ್ವಶನ್ ಮಾಡಿದಲ್ಲ ನೋಡಿ. ಅಲ್ಲಲ್ಲ, ನನಗೆ ಒಂದು ಅವಕಾಶ ಕೊಡಿ ಮನೋಜರೇ. ಒಂದು ನೋಡಿ, ನಿಮ್ಮ ನೋಡಿ ಇಲ್ಲಿ ಪರ ವಿರೋಧ ಏನ್ ಮೇಡಮ್, ನೀವು ನನಗೆ ಅಲ್ಲಿಂದ ಏನು ನಾನು ಅವಮಾನ ಮಾಡಿದ್ದಲ್ಲ, ಆನ್ಸರ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ನೀವು.
ಅಧ್ಯಕ್ಷರೇ, ನೀವು ನೇಮಕಾತಿ ಬಗ್ಗೆ ಕ್ವಶನ್ ಕೇಳಿದಕ್ಕೆ ಒಬ್ಬ ಸದಸ್ಯರು ನೀವು ಅವಮಾನ ಅವಮಾನ ಮಾಡಿಲ್ಲ ನಾನು. ಅವಮಾನ ಮಾಡಿದ್ದೀರಿ. ಇಲ್ಲ. ಸಭೆಯಲ್ಲಿ ನೀವು ಸಭೆಯಲ್ಲಿ ಅವರ ನೀವು ಜಗತ್ತಿಗೆ ಸಭೆಯಲ್ಲಿ ನೀವು ಸಭೆಯಲ್ಲಿ ಹಾಕಲು ತಪ್ಪು ಮಾಹಿತಿ ಕೊಟ್ಟಿದ್ದೀರಿ. ಸಭೆಯಲ್ಲಿ ಹಾಕಲು ಯಾಕೆ ನೀವು ಅವಮಾನ ಮಾಡಿದ್ದೀರಿ? ನೀವು ಯಾಕೆ ಅವಮಾನ ಮಾಡಿದ್ದೀರಿ? ಒಬ್ಬರನ್ನು ಅವಮಾನ ಮಾಡಿದ್ದೀರಿ, ಅವಮಾನ ಮಾಡಿದ್ದೀರಿ. ಓದಿ ಓದಿ ನೀವು ಸುಸ್ತಿದಾರರು, ನೀವು ಸುಸ್ತಿದಾರರಾಗಿದ್ದೀರಿ. ಸುಸ್ತಿದಾರರಿಗೆ ಅವಕಾಶ ಇಲ್ಲ. ಹಾಗಾದ್ರೆ ಸುಸ್ತಿದಾರರಿಗೆ ಎಲ್ಲರಿಗೂ ಅವಕಾಶ ಕೊಡ್ತೇನೆ. ನಾನು ಸುಸ್ತಿದಾರರಿಗೆ ಎಲ್ಲರಿಗೂ ಅವಕಾಶವನ್ನು ಕೊಡ್ತೇನೆ. ನಾನು ಎಲ್ಲ ಸುಸ್ತಿದಾರರಿಗೆ ಅವಕಾಶವನ್ನು ಕೊಡಬೇಕಾಗ್ತದೆ. ನಿಮಗೆ ಕೊಟ್ಟರೆ ಎಲ್ಲ ಸುಸ್ತಿದಾರರಿಗೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ನೀವು ಹೌದು, ನಾವು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಸುಸ್ತಿದಾರರಿಗೆ. ಸುಸ್ತಿದಾರರು ಪ್ರಶ್ನೆ ಕೇಳುವಾಗಿಲ್ಲ. ಕಾನೂನು ಅವಕಾಶ ಇಲ್ಲ. ನಾವು ಈಗಾಗಲೇ ಬರ್ತೀನಿ ನೋಡಿ, ಅಲ್ಲಿ ನಿಮಗೆ ಅವಕಾಶ ಇಲ್ಲ. ಅಷ್ಟೇ. ಕಂಟಿನ್ಯೂ. ಇಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಯಾರಿಗಾದ್ರೂ ಮಾಹಿತಿ ಉಂಟಾ? ಯಾರಿಗಾದ್ರೂ ನೇಮಕಾತಿಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ? ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಆಗೋದಕ್ಕೆ ನಾವು ದಾಖಲೆಯನ್ನು ಒದಗಿಸ್ತೇವೆ. ಇಲ್ಲಿ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಆ ಭ್ರಷ್ಟಾಚಾರದ ಆರೋಪಕ್ಕೆ ದಾಖಲೆ ಕೊಡಿ. ನೀವು ಆರೋಪ ಮಾಡಿದಲ್ಲ, ಭ್ರಷ್ಟಾಚಾರಕ್ಕೆ ದಾಖಲೆ ಕೊಡಿ. ಅಧ್ಯಕ್ಷರು ಪ್ರತಿಭಟನೆ ಮಾಡಲಿಕ್ಕೆ ಹೇಳಿದ್ದಕ್ಕೆ ನಿಮಗೆ ನಾವು ದಾಖಲೆಯನ್ನು ತಿಳಿಸ್ತೇವೆ. ದಯವಿಟ್ಟು ಸದಸ್ಯರು ಕೂತ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾನೆ. ಎಲ್ಲರೂ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ನೋಡಿ, ನೀವು ಮಾತಾಡಿದ್ರೆ ಅವರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಅವ್ರು ಮಾತಾಡ್ಲಿಕ್ಕೆ ಅವರಿಗೆ ಅವಕಾಶ ಇದೆ. ನೀವು ಹೇಳುವಾಗಿಲ್ರಿ, ಇನ್ನೊಬ್ರು ಮಾತಾಡುವಾಗಿಲ್ಲ ಅಂತ ನೀವು ಹೇಳುವಾಗಿಲ್ಲ. ನೀವು ಕೂತ್ಕೊಳ್ಳಿ. ನೀವು ಪದೇ ನಿಮಗೆಲ್ಲ ಅವಕಾಶ, ನಿಮಗೆ ಅವಕಾಶ ಇಲ್ಲ. ಎಷ್ಟು ಸಾರಿ ಅವಕಾಶ ಕೊಡಲಾಗ್ತದೆ ನಿಮಗೆ? ಎಷ್ಟು ಸಾರಿ ನಿಮಗೆ ಅವಕಾಶ ಕೊಡಲಾಗ್ತದೆ? ನಿಮಗೆ ಅವಕಾಶ ಇಲ್ಲ. ನಿಮಗೆ ಎಷ್ಟು ಸಾರಿ ಅವಕಾಶ? ನಿಮಗೆ ಎಷ್ಟು ಅವಕಾಶ ಕೊಟ್ಟಿದ್ದು ನಿಮಗೆ? ಎಷ್ಟು ಅವಕಾಶ ಕೊಡೋದು ನಿಮಗೆ? ಎಷ್ಟು ಅವಕಾಶ ಕೊಡೋದು? ನೀವು ಒಬ್ಬರೇನಾ? ನೀವು ಒಬ್ಬರೇ ಹೇಳಿ. ನೀವು ಒಬ್ಬರೇನಾ? ಬೇರೆಯವ್ರಿಗೆ ಕೊಡ್ರಿ. ನಾನೀಗ ವರದಿಯ ವಿಚಾರವನ್ನ ಇಲ್ಲಿ ಮಂಡನೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಮಂಡನೆ ಮಾಡ್ತಾ ಇದ್ದೇನೆ. ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ರಿ. ಏನಿದ್ರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ. ನೀವು ಆರೋಪಗಳಿಂದ ಆಯಾ ಸಂಬಂಧಪಟ್ಟಂತ ಮಾಡಿ. ಈಗ ಸಾಲಗಳ ಸದಸ್ಯರ ಸಾಲಗಳ ಸಾಲಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಒಟ್ಟು 3,500 ಜನ ಸದಸ್ಯರಿದ್ದಾರೆ. ಆನಂತರ ಅದರಲ್ಲಿ 35 ಸಾವಿರ ಕೋಟಿಯನ್ನು ಸಲ್ಲಿಸಲಾಗಿದೆ. 35 ಕೋಟಿ 22-23ನೇ ಸಾಲಿನ ಅವಧಿಯಲ್ಲಿ ಸಲ್ಲಿಸಲಾಗಿದೆ. ವರ್ಷಾಂತ್ಯಕ್ಕೆ ರೂಪಾಯಿ 35 ಕೋಟಿ 20. ನೀವೆಂತ ಸುಮ್ಮನೆ ಶಿರ್ಬಾಗಿಲಿನವ್ರು ಕೊಂಬರ್ನವ್ರಿಗೆ ಕೊಡ್ರಿ. ನೀವು ಏನಿದು ನಿಮ್ದು? ಅಲ್ಲೇ ಮಧುವಣ್ಣ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಿದ್ದಾರೆ. ಅವರಿಗೆ ಮತ್ತೆ ಈ ಸಂದರ್ಭ ಸ್ವಾಗತವನ್ನು ಬಯಸ್ತದೆ. ಮತ್ತೆ ನಮ್ಮ ಅಕ್ಕನು ಬಂದಿದ್ದಾರೆ, ಮರ್ತೋಗಿದ್ದು ಗಿಡಿಬಿಡಿಯಲ್ಲಿ. ನಿಮಗೆ ಸ್ವಾಗತ. ಈಗ ಅವಕಾಶ ಕೊಡ್ಬೋದು ನೋಡಿ. ಅವರು ಪ್ರತಿಯೊಂದಕ್ಕೂ ಇಂಟರ್ಫಿಯರ್ ಆಗ್ತಾರೆ. ನಾನು ಈ ರೀತಿಯಾಗಿ ಗೌರವಾನ್ವಿತ ಅಧ್ಯಕ್ಷರೇ, ನಿಮ್ಗೆ ಉತ್ತರ ಕೊಡ್ಬೇಕು. ನೋಡಿ, ಆ ಸ್ಟಾಪ್ ಅನ್ನು ಸಸ್ಪೆಂಡ್ ಮಾಡ್ರಿ. ಆಯ್ತು, ಅದರ ಬಗ್ಗೆ ಕ್ರಮ ಕೈಗೊಳ್ತೇವೆ. ನಾವು ಕ್ರಮ ಕೈಗೊಳ್ತೇವೆ. ಅನವಶ್ಯಕವಾಗಿ ಕಸಿದುಕೊಂಡಿದ್ದಾರೆ. ಸೂಚನೆ ಕೊಟ್ಟಿದ್ದೇನೆ. ನಿಮ್ಮ ಕೈಯಲ್ಲಿ ಮೈಕ್ರೋಫೋನ್ ಇರಬೇಕು. ಪ್ರಶ್ನೆ ಕೆಲವರಿಗೆ ಒಬ್ಬೊಬ್ಬರಿಗೆ ಕೊಡಿ ಅಂತ ಅವಕಾಶ ಹೇಳಿದ್ದೇನೆ. ಯಾರಾದರೂ ತಪ್ಪು ಮಾಡಿದರೆ ಖಂಡಿತವಾಗಿ ಕ್ರಮ ಕೈಗೊಳ್ತೇನೆ. ನಿಮ್ಮ ಬಗ್ಗೆ ಖಂಡಿತ ಕ್ರಮ ಕೈಗೊಳ್ತೇವೆ. ಹೌದೌದು, ಖಂಡಿತ ಕ್ರಮ ಕೈಗೊಳ್ತೇವೆ. ನಾವು ಏನು ನಿಮಗೆ ಮನೋಜ್ಗೆ ಡೈರೆಕ್ಷನ್ ಅನ್ನು ಕೊಟ್ಟಿದ್ದೆ. ನೀವು ಯಾರ್ಯಾರು ಪ್ರಶ್ನೆಗೆ ಅವಕಾಶ ಕೊಡುವವರಿಗೆ ಕೊಡಬೇಕು. ಕಸಿದುಕೊಳ್ಳುವ ಆಗಿಲ್ಲ ಯಾರಿಂದರು. ನೀವು ಪಾಸ್ ಮಾಡುವ ಆಗಿಲ್ಲ. ಪ್ರಶ್ನೆಗೆ ಅವಕಾಶವನ್ನು ಕೊಡ್ತೇನೆ. ಸಭಾ ನಡವಳಿ ಇದೆ, ಸಭೆಯ ವ್ಯವಸ್ಥೆ ಅಂತ ಇದೆ.
ಅದರಲ್ಲಿ ಮಾಡಿ. ಅದಿಲ್ಲ ಯಾಕಂದ್ರೆ ನಮ್ಮ ಬಗ್ಗೆ ಆರೋಪ ಮಾಡಬೇಡ ಅಂತ ಹೇಳುವಂತ ನಾನು ಹೇಳ್ತಾ ಇದ್ದೇನೆ. ಅವ್ರಿಗೆ ನಮಗೇನಿಲ್ಲ. ಸಿನಿಮಾದಲ್ಲಿ ಕೊಂಬರು ಬೇರೆ ಆಗೋದಕ್ಕೆ ನಮಗೇನು ಬರುವುದಿಲ್ಲ. ನೀವಲ್ಲ ಉತ್ತರ ಕೊಡುದು. ನೀವು ಉತ್ತರ ಕೊಡ್ಲಿಕ್ಕಿಲ್ಲ. ಅಧ್ಯಕ್ಷರ ಮೂಲಕವೇ ಪ್ರಶ್ನೆ ಹೋಗಬೇಕು. ಅಧ್ಯಕ್ಷರ ಮೂಲಕ ಪ್ರಶ್ನೆ ಬಂದು ಉತ್ತರ ಹೋಗ್ತದೆ. ಅದೇ ನಿಮಗೇನೆ ಹೇಳ್ತಾ ಇರೋದು ನಾನು. ಅವ್ರಿಗೆ ಹೇಳ್ತಾ ಇರೋದಲ್ಲ, ನಾನು ನಿಮಗೇನೆ ಹೇಳ್ತಾ ಇರೋದು. ನಾನು ನಿಮಗೇನೆ ಹೇಳ್ತಾ ಇರೋದು ಸರ್. ನಾನು ನಿಮಗೇನೆ ಹೇಳ್ತಾ ಇರೋದು. ನಾನು ನಿಮಗೇನೆ ಹೇಳ್ತಾ ಇರೋದು, ಬೇರೆಯವ್ರಿಗೆ ಹೇಳ್ತಾ ಇಲ್ಲ. ಅವರು ಹಾಗೆ ಪ್ರಶ್ನೆ ಮಾಡಿದಕ್ಕೋಸ್ಕರ ನಾನು ನಮ್ಮ ಉದ್ದೇಶ ಅಧ್ಯಕ್ಷರ ಮೂಲಕ ಪ್ರಶ್ನೆ ಹೋಗ್ತದೆ, ಅಧ್ಯಕ್ಷರ ಮೂಲಕ ಬರ್ತದೆ. ನೀವು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇವೆ ನಾವು. ಆಡಳಿತ ಮಂಡಳಿ ನಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆಡಳಿತ ಮಂಡಳಿ ಆಯ್ಕೆ ಮಾಡಿದ್ದಾರೆ. ನಾವು ಸೇರಿದ್ದೇವೆ ಸರ್. ಆ ಜನರಲ್ಲಿ ನಾವು ಸೇರಿದ್ದೇವೆ. ಆ ಜನರಲ್ಲಿ ನಾವು ಸೇರಿದ್ದೇವೆ. ನಾವು ಕೂಡ ಸದಸ್ಯರೇ. ನಾವು ಕೂಡ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ. ನಾವು ಪಾಲ್ಗಾರರೇ ನಿಮ್ಮ. ನಂತರ ರಮೇಶ್ ವಾಲ್ತಾಜಿ ಅವರು, ಪ್ರದೀಪ್ರು ಇದನ್ನೆಲ್ಲ ಕೇಳಿದ್ದಾರೆ. ಈ ಪ್ರಕಾರ 2021 ಜುಲೈ 31ಕ್ಕೆ ಯಲ್ಲೇನಗೌಡರ ನಿವೃತ್ತಿ ಆಗ್ತದೆ. ಶ್ರೀ ಯಲ್ಲೇನಗೌಡರ ನಿವೃತ್ತಿ ಆಯಿತು. ಆ ನಂತರ ನಮ್ಮ ಸಂಸ್ಥೆಯಲ್ಲಿ ಯಾರೂ ಎಲಿಜಿಬಲ್ ಇರಲಿಲ್ಲ. ನಿಯಮ ಹೇಳುತ್ತದೆ, ಒಂದು ಹುದ್ದೆಯಲ್ಲಿ ಓರ್ವ ವ್ಯಕ್ತಿ 5 ವರ್ಷಗಳ ಕಾಲ ಸೇವೆಯನ್ನು ಯಾವ ರೀತಿ ಮಾಡಬೇಕು, ಸ್ಯಾಟಿಸ್ಫ್ಯಾಕ್ಟರಿ ಅಂತ ಹೇಳ್ತದೆ. ಸ್ಯಾಟಿಸ್ಫೈಡ್ ಸರ್ವಿಸ್ ಅನ್ನ ಮಾಡಬೇಕು. ಆಗ ಮಾತ್ರ ಅವರಿಗೆ ಪದೋನ್ನತಿ ಕೊಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕ್ರೈಟೀರಿಯಾಗಳನ್ನ, ಮಾನದಂಡಗಳನ್ನು ಮುಗಿಸಿರಬೇಕು. ಆದ್ದರಿಂದ 2019ಕ್ಕೆ ಎಲ್ಲರಿಗೂ ಪ್ರಮೋಷನ್ ಆಯಿತು. ಲೆಕ್ಕಿಗ ಹುದ್ದೆಯಲ್ಲಿ ಸೀನಿಯರ್ ಮೋಸ್ಟ್ ರೋಸಮ್ಮನ್ ಅವರು ಇದ್ದರು. ಸೀನಿಯರ್ ಇದ್ರು. ಅವರಿಗೆ 2019ರಲ್ಲಿ ಲೆಕ್ಕಿಗ ಹುದ್ದೆಗೆ ಪ್ರಮೋಷನ್ ಮಾಡಲಾಗಿತ್ತು. ಆದ್ದರಿಂದ ಅವರ ಅವಧಿ ಆ ಲೆಕ್ಕಿಗ ಹುದ್ದೆಯಲ್ಲಿ 5 ವರ್ಷಗಳ ಕಾಲ ಸ್ಯಾಟಿಸ್ಫ್ಯಾಕ್ಟರಿ ಬಿಟ್ಬಿಡಿ ಹುದ್ದೆಯಲ್ಲಿ ಅವರು ಸೇವೆಯನ್ನು ಮಾಡಿರುವುದಿಲ್ಲ. ಅದಕ್ಕೋಸ್ಕರ ನಾವು ನೇರ ನೇಮಕಾತಿಯನ್ನ ಮಾಡುವುದು ಅಂತೇಳಿ ಆಡಳಿತ ಮಂಡಳಿ ನಿರ್ಣಯ ಮಾಡಿ ಸಹಕಾರ ಸಂಘದ ಇಲಾಖೆಯ ಒಪ್ಪಿಗೆಯನ್ನು ಪಡೆದುಕೊಂಡಿರುತ್ತೇವೆ. ಓದ್ತೇನೆ ಅದನ್ನ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಮಾನ್ಯ RCS ಇಂದ ಅಪಾರ ರಿಜಿಸ್ಟರ್ ಅವರು ಮಾಡಿದಂತಹ ಆದೇಶ. ಸಹಕಾರ ಸಂಘಗಳ ಬಿಳಿನಡೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಡಬ ತಾಲೂಕು ಈ ಸಂಘದ ಸಿಬ್ಬಂದಿ ನೇಮಕಾತಿ ಪ್ರಕ್ರಿಯೆಯನ್ನು ಇಲಾಖಾ ಪ್ರತಿನಿಧಿಯನ್ನು ನಿಯೋಜಿಸುವ ಬಗ್ಗೆ ನೆನಪಿಟ್ಕೊಳ್ಳಿ. ಇದು ಆರ್ಡರ್ ಮಾಡುವುದು, ಒಬ್ಬ ಇಲಾಖಾ ಪ್ರತಿನಿಧಿಯನ್ನು ನಿಯೋಜಿಸುವುದು ಮಾತ್ರ ನಿಯೋಜನೆಗೆ ಆರ್ಡರ್ ಮಾಡಿರುವಂಥದ್ದು. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು ಉಪವಿಭಾಗ ಪುತ್ತೂರು ಇವರ ಪ್ರಸ್ತಾವನೆ ಪತ್ರ AR 337 RSR 13/2021-22 ದಿನಾಂಕ 27/2021 ಸರ್ಕಾರದ ಆದೇಶ ಸಂಖ್ಯೆ CO 166 CLM 2012 ದಿನಾಂಕ 22/8/2013 ಸಹಕಾರ ಸಂಘಗಳ ನಿಬಂಧಕ ಸುತ್ತೋಲೆ ಸಂಖ್ಯೆ RPS RSR XMC 41/2020-21 ದಿನಾಂಕ 16/9/2020 ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಬಿಲ್ಲೆಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಡಬ ತಾಲೂಕು ಈ ಸಂಘದಲ್ಲಿ ಒಟ್ಟು 8 ಹುದ್ದೆಗಳು ಮಂಜೂರಾಗಿರುತ್ತವೆಂದು, ಈ ಪೈಕಿ 8 ಹುದ್ದೆಗಳು ಭರ್ತಿಯಾಗಿದ್ದು ಖಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಪೈಕಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ದಿನಾಂಕ 31/7/2021ರಲ್ಲಿ ವಯೋನಿವೃತ್ತಿಯಾಗಲಿದ್ದಾರೆಂದು, ಸದರಿ ಹುದ್ದೆಯು ಖಾಲಿಯಾಗಿರುವುದರಿಂದ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಯನ್ನು ಪೂರ್ತಿ ಮಾಡಲು ಇಲಾಖಾ ಪ್ರತಿನಿಧಿಯನ್ನು ನಿಯೋಜಿಸುವ ಬಗ್ಗೆ ದಿನಾಂಕ 14/7/2021ರಂದು ನಡೆದ ಸಂಘದ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಎಂದು ತಿಳಿಸಿ, ನಿಬಂಧಕರ ಪ್ರತಿನಿಧಿಯನ್ನು ನಿಯೋಜಿಸುವಂತೆ ಉಲ್ಲೇಖ 1ರ ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು ಉಪವಿಭಾಗ ಪುತ್ತೂರು ಇವರು ಈ ಕಚೇರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಪರಿಶೀಲಿಸಿದಾಗಿ ಸಂಘವು ಸತತವಾಗಿ ಲಾಭದಲ್ಲಿದ್ದು 2018-19ನೇ ಸಾಲಿನಲ್ಲಿ ರು 17.61 ಲಕ್ಷ, ನಾನು ಹೇಳಿದಾಗ ಲಕ್ಷ 2019-21ನೇ ಸಾಲಿನಲ್ಲಿ ರು 24.89 ಲಕ್ಷ ನಿವ್ವಳ ಲಾಭ ಗಳಿಸುತ್ತದೆ ಎಂದು 2020-21ನೇ ಸಾಲಿನಲ್ಲಿ
45.46 ಲಕ್ಷ ಲಾಭ ಆಗಿರುತ್ತದೆ ಎಂದು 2021-22ನೇ ಸಾಲಿನ ಸಂಘದಲ್ಲಿ 4,65,11 ಲಕ್ಷ ದುಡಿಯುವ ಬಂಡವಾಳ ಇದ್ದು ಸಿಬ್ಬಂದಿ ವೇತನವು 48.64 ಲಕ್ಷ ಆಗಿರುತ್ತದೆ ಎಂದು ಸಿಬ್ಬಂದಿ ವೆಚ್ಚವನ್ನು ದುಡಿಯುವ ಬಂಡವಾಳಕ್ಕೆ ಹೋಲಿಸಿದಾಗ ಶೇಕಡ 1.19% ಆಗುತ್ತದೆ ಎಂದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು ಉಪವಿಭಾಗ ಇವರು ತಿಳಿಸಿದ್ದು, ಇದು ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960ರ ನಿಯಮ 17 ರಂತೆ ಸಿಬ್ಬಂದಿ ವೆಚ್ಚವು ಶೇಕಡ 2 ಮಿತಿಯೊಳಗೆ ಇರುತ್ತದೆ. ಕೋರಿರುವ ಹುದ್ದೆಯ ವೇತನ ಶ್ರೇಣಿಯು ಈ ಕೆಳಕಂಡಂತಿರುತ್ತದೆ. ಭರ್ತಿ ಮಾಡಬೇಕಾಗಿರುವ ಹುದ್ದೆಯ ಹೆಸರು ಮುಖ್ಯ ಕಾರ್ಯ ಹುದ್ದೆ ಒಟ್ಟು 33,450 ರಿಂದ 62,600. ಮೇಲ್ಕಂಡ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು ಉಪವಿಭಾಗ ಪುತ್ತೂರು ಇವರ ಶಿಫಾರಸನ್ನು ಹಾಗೂ ಸಂಘದ ಕೋರಿಕೆಯನ್ನು ಪರಿಗಣಿಸಿ ಬಿಳಿನೆಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಡಬ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಈ ಸಂಘಕ್ಕೆ ಮಂಜೂರಾಗಿ ಭರ್ತಿಯಾದ 8 ಹುದ್ದೆಗಳ ಹಾಲಿ ಕರ್ತವ್ಯನಿಷ್ಠಿರುವ ಸಿಬ್ಬಂದಿಗಳ ಪೈಕಿ ಮುಖ್ಯ ಕಾರ್ಯದರ್ಶಿಯವರು ದಿನಾಂಕ 31/7/2021ರಲ್ಲಿ ವಯೋ ನಿವೃತ್ತಿಯಾಗಿರುವ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ಭರ್ತಿ ಮಾಡಲು ಕರ್ನಾಟಕ ಸಹಕಾರ ಸಂಘದ ನಿಯಮಗಳು 960 ನಿಯಮ 17 ಮತ್ತು 18ರ ಪ್ರಕಾರ ಹಾಗೂ ಉಲ್ಲೇಖ 2 ಮತ್ತು 3ರಲ್ಲಿನ ಷರತ್ತು ನಿರ್ದೇಶನಗಳನ್ನು ಚಾಚು ತಪ್ಪದೆ ಪಾಲಿಸಲು ಕ್ರಮವಿಡುವ ಷರತ್ತಿಗೊಳಪಟ್ಟು ಸಿಬ್ಬಂದಿ ನೇಮಕಾತಿ ಸಮಿತಿಗೆ ಸಹಕಾರ ಸಂಘಗಳ ಉಪನಿಬಂಧಕರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರನ್ನು ನಿಬಂಧಕರ ಪ್ರತಿನಿಧಿಯಾಗಿ ನೇಮಿಸಿದೆ. ಪ್ರಬಂಧಕರನ್ನ ನೇಮಿಸಿದೆ. ನಾನು ಕಂಟಿನ್ಯೂ ಮಾಡ್ತೇನೆ. ನಾನು ಇನ್ನು ಮುಂದೆ ಐಕ್ಯ ಪ್ರಶ್ನೆ ಇದು ಪ್ರಶ್ನೆ ಮುಗಿದಿದೆ. ಇದು ಒಂದು ಓಕೆ ಆಯ್ತಲ್ಲ, ಈಗ ಪ್ರಶ್ನೆ ಇದೆ. ನಾನು ಹೇಳ್ತಿರೋದು ನೀವು ನ್ಯಾಯಾಂಗದಲ್ಲಿ ನೋಡಿಕೊಳ್ಳಿ ಎಂಬ ಇದು ಮಾತು ನನಗೆ ಹೇಳ್ಬೇಡಿ. ಅಲ್ಲ ಒಂದು ವಿಷಯ ಸರ್, ನಾನು ಕಂಪ್ಲೀಟ್ ಮಾತಾಡ್ತೇನೆ ಸರ್. ನೀವು ಸರ್ ನ್ಯಾಯಾಂಗದ ಮೂಲಕ ನೋಡಿಕೊಳ್ಳಿ ಉತ್ತರ ನನಗೆ ಬೇಡ. ಯಾಕೆ ಹೇಳಿದ್ರೆ ಮಹಾಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಹಕ್ಕು ಇಲ್ಲಿ ಉಂಟು, ನಿಮಗೆ ಇದೆ. ನಮ್ಮ ಎಲ್ಲ ಇಲ್ಲಿ ಸೇರಿರುವಂತ ಸದಸ್ಯರು ನಿರ್ಣಯ ತಗೊಂಡ್ರೆ ಅದನ್ನು ಅಂಗೀಕರಿಸುವಂತ ರೈಟ್ಸ್ ನಿಮಗಿದೆ. ಹಾಗಿರುವಾಗ ನ್ಯಾಯಾಂಗದ ಮೇಲೆ ನೀವು ಹೇಳುವ ಪ್ರತಿಯೊಂದು ಮಾತಿನಲ್ಲಿ ಹೇಳುವುದು ಬೇಡ. ಅದನ್ನು ಹೇಳಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. 1959-30B1 ಪ್ರಕರಣದಾಗಿ 1960, 17 ಮತ್ತು 18 ನೀವು ಇವಾಗ ಹೇಳಿದ್ರಿ, ಅದರ ಪ್ರಕಾರ ಆಯ್ಕೆ ಮಾಡಿದ್ದೀರಾ ಅಂತ. ನೀವು ನೇಮಕಾತಿ ಸಮಿತಿ ಆರ್ಡರ್ ಮಾಡಿದ್ರು, ಸರಿ ಅದರ ಪ್ರಕಾರ ಆಯ್ಕೆ ಮಾಡಬೇಕು ಅಂತ ನೀವು ಅವರು ಕಳಿಸಿದ್ದಾರೆ ನಿಮಗೆ ನಿಬಂಧನೆಗಳು. ನೀವು ಅದರ ಪ್ರಕಾರ ನೇಮಕಾತಿ ಸಮಿತಿ ರಚನೆ ಮಾಡಿದ್ದೀರಾ? ಹೌದು. ಯಾರೆಲ್ಲ ಇದ್ದರು ನೇಮಕಾತಿ ಅದರ ನಿಯಮ ಪ್ರಕಾರ ಅಧ್ಯಕ್ಷರಾಗಿರ್ತಾರೆ. ಒಂದು, ಅಲ್ಲಿಯ ಮುಖ್ಯ ಕಾರ್ಯನಿರ್ವಾಹಕರು ಕೂಡ ಒಬ್ಬರು ಸದಸ್ಯರಾಗಿರಬೇಕು. ಆ ನಂತರ ಆಡಳಿತ ಮಂಡಳಿಯ ಓರ್ವ ನಿರ್ದೇಶಕರು ಅಂದ್ರೆ ಉಪಾಧ್ಯಕ್ಷರು ಇದ್ರು. ಮತ್ತು ವಿಷಯ ತಜ್ಞರು ಒಬ್ಬರನ್ನು ನೇಮಕಾತಿ ಮಾಡಬಹುದು. ವಿಷಯ ತಜ್ಞರು ಅಂದ್ರೆ ಈ ಹಿಂದೆ ನಿರ್ದೇಶಕರಾಗಿಯೋ ಡೈರೆಕ್ಟರ್ ಆಗಿಯೋ ಈ ಬಗ್ಗೆ ಗೊತ್ತಿರ್ತಕ್ಕಂಥವರನ್ನ ಮಾಡಿದ್ದೇವೆ. ಶ್ರೀ ವಾಡೆಪ್ಪಗೌಡ ಅವರನ್ನ ಓರ್ವರನ್ನ ನೇಮಕಾತಿ ಮಾಡಿದ್ದೇವೆ. ಆ ನಂತರ ನಾನು ಇಷ್ಟೇ ಮತ್ತು ವಾಡೆಪ್ಪಗೌಡರನ್ನ ನೇಮಕ ಮಾಡಿದ್ದೇವೆ. ಆ ನಂತರ ಡಿಆರ್ ಒಬ್ರು ಇದರಲ್ಲಿ ಒಟ್ಟು 5 ಜನ ನನ್ನ ಹತ್ರ ಬೈಲ ಇದೆ. ಇವಾಗ ನನ್ನ ಹತ್ರ ಇರುವ ಆ ಬೈಲದ ಫೋಟೋ ಕಾಪಿಯನ್ನು ಮೊಬೈಲ್ ನಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಆ ಮೊಬೈಲ್ ನಾನೀಗ ಬೈಲದಲ್ಲಿ ಇರುವ ಪ್ರಕಾರ ನೇಮಕಾತಿ ಸಮಿತಿ ಅಧ್ಯಕ್ಷರು ಸಂಘದ ಅಧ್ಯಕ್ಷರಾಗಿರುತ್ತಾರೆ ಹಾಗೂ ಸದಸ್ಯರು ಒಬ್ಬರು ಉಪಾಧ್ಯಕ್ಷರು ಹಾಗೂ ಸಂಘದ ಇನ್ನೊಬ್ಬ ಸದಸ್ಯರಾಗಿರ್ತಾರೆ. 4ನೇವರು ಅಲ್ಲಿ 2 ಜನ ಸದಸ್ಯರು, 4ನೇವರು DCC ಬ್ಯಾಂಕ್ನ ಪ್ರತಿನಿಧಿಯಾಗಿರ್ತಾರೆ. 5ನೇದು ಇಲ್ಲಿಯ CEO ಪ್ರಭಾರ ಇರ್ತಾರೆ. ಅವರು ಸಂಚಾಲಕ ಹೇಳಿದ ಹಾಗೆ ವಿಷಯ ತಜ್ಞರು ಇರುವುದಿಲ್ಲ. ಇದ್ರೆ ನನಗೆ ಆ ಬೈಲದಲ್ಲಿದ್ದರೆ ಈವಾಗಲೇ ತೋರಿಸಿ, ಆ ಬೈಲದಲ್ಲಿದ್ದರೆ ಈವಾಗಲೇ ನನಗೆ ತೋರಿಸಿ. ನನಗೆ ಒಪ್ಪಿಗೆ ತೋರಿಸಿದ್ರು ಸಾಕು, ನಾನು ಇವರಿಗೆಲ್ಲ ಓದಿ ಹೇಳ್ತೇನೆ.
ನೇಮಕಾತಿ ಸಮಿತಿಯ ರಚನೆ. ನೇರ ನೇಮಕಾತಿಗಾಗಿ ನೇಮಕಾತಿ ಸಮಿತಿಯು ಈ ಕಂಡಿರತಕ್ಕದ್ದು ಅಂದ್ರೆ ತಕ್ಕದ್ದು ಅಂದ್ರೆ ಆರ್ಡರ್ ಅಲ್ಲ ಮೇಡಮ್, ಆರ್ಡರ್ ಅಲ್ಲ ಯಾವುದು ಆರ್ಡರ್ ಅಲ್ವಾ ಅಂತ ಕೇಳಿ. ಸಂಬಂಧಿಸಿದ ಸಹಕಾರ ಸಂಘದ ಅಧ್ಯಕ್ಷ ಅಂತ ಇರ್ತಾನೆ. ಆ ಸಂಘ ಮಂಡಳಿಯಿಂದ ಆಯ್ಕೆ ಮಾಡಲ್ಪಡುವ ಉಪನಿರ್ದೇಶಕ, ಉಪಾಧ್ಯಕ್ಷರಿದ್ದು ಸಹಕಾರ ಸಂಘಗಳ ನಿಬಂಧಕರ ಅಥವಾ ಅವರ ನಾಮಿನಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ದರ್ಜೆಗಿಂತ ಕಡಿಮೆ ಇಲ್ಲದವರು ಸದಸ್ಯರವರು ಡಿಆರ್. ಸಹಾಯಕ ಸಂಘದ ಮಂಡಳಿ ನಿರ್ದೇಶಕರು ಹೊರತುಪಡಿಸಿ ಏನು ಸಹಕಾರ ಸಂಘದ ಆಡಳಿತ ಮಂಡಳಿಯ ಅವರನ್ನು ಹೊರತುಪಡಿಸಿ ಸಹಕಾರ ಸಂಘದ ಮಂಡಳಿಯಿಂದ ನಾಮನಿರ್ದೇಶನವಾಗುವುದು. ನಮ್ಮ ಮಂಡಳಿಯಿಂದ ನಾಮನಿರ್ದೇಶನ ನಾಮಿನೇಟ್ ಮಾಡ್ತೀವಿ ನಾವು, ಯಾರನ್ನು ನಾಮಿನೇಟ್ ಮಾಡ್ಬೋದು. ಸಹಕಾರ ಕ್ಷೇತ್ರದಲ್ಲಿ ಅದನ್ನು ವಿಶೇಷವಾಗಿ ಸಂಬಂಧಿಸಿದ ಸಹಕಾರ ಸಂಘದ ವಿಷಯದಲ್ಲಿ ಅನುಭವ ಹೊಂದಿರುವುದು ಅಷ್ಟೇ. ಏನು ನೀವು ಮತ್ತೆ ತಗೊಳ್ಳಿ, ನಾವು ಮತ್ತೆ ಕೊಡ್ತೇವೆ. ಓದಿ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರುವಂಥದ್ದು. ಎಸ್, ಇಲ್ಲಿ ನೀವು ಬಂದು ನೋಡಿ, ಇಲ್ಲೇ ನೋಡಿ, ನಾನು ನಿಮಗೆ ಬೇಕು ಮತ್ತೆ ಕೂಡ. ಏನ್ರಿ ಎಲ್ಲ ನಾವು ಕೊಡಬೇಕು ಅಂದ್ರೆ ಏನಿದು? ನಿಯಮಾವಳಿನ ಓದ್ತಾ ಇದ್ದೇನೆ, ನಾನು ಪ್ರಶ್ನೆಗೆ ಉತ್ತರ ಕೊಡುದು. ನೀವು ಎಂತನೇನು ಮಾಡ್ತಾ ಇದ್ದೀರಿ? ಪ್ರಶ್ನೆ ಏನ್? ನೀವು ಇಂಥ ಪುಸ್ತಕ ತಗೊಳ್ರಿ, ಇಂಥ ಪುಸ್ತಕ ತಗೊಳ್ರಿ. ಮುಂದಕ್ಕೆ ಹೋಗ್ತೇನೆ ನೋಡಿ. ನೀವು ಯಾವುದಕ್ಕೆ ಪ್ರಶ್ನೆ ಕೇಳಿ ನಿಮಗೆ ಗೊತ್ತಿಲ್ಲದೆ ನಾವೇನು ಮಾಡ್ಲಿಯಪ್ಪ? ನೀವು ಯಾವ ಬಯಲದಲ್ಲಿ ಓದ್ಕೊಂಡು ಬಂದಿರಲಿಲ್ಲ. ನಾನು ಕಾನೂನು ಪುಸ್ತಕದಲ್ಲಿ ಓದಿದ್ದೇನೆ. ಓದಿದ್ದೇನಲ್ವಾ? ನಾನು ಕೊಡ್ತೇನೆ, ನಂತರ ಬನ್ನಿ, ನಾವು ಮುಂದುವರಿತೇನೆ. ಎಸ್ ಅದಕ್ಕೆ ನಾವು ಪತ್ರಿಕೆಯಲ್ಲಿ ಆಯ್ತು, ಕಂಟಿನ್ಯೂ ಮಾಡ್ತೇನೆ ಸರ್. ಸಾರಿ, ನಾವು ಪ್ರಕಟಣೆಯನ್ನು ನೀಡಿದ್ದೇವೆ. 12/12/2021 ಪ್ರಕಟಣೆಯನ್ನು ನೀಡಿದ್ದೇವೆ. ಆ ಪ್ರಕಾರ ಒಟ್ಟು 38 ಅರ್ಜಿಗಳು ನಮ್ಮಲ್ಲಿ ಬಂದಿವೆ. ಅದರಲ್ಲಿ ಇರಿ ಸರ್, ಒಟ್ಟು 38 ಅರ್ಜಿಗಳು ಬಂದಿವೆ. ಅದರಲ್ಲಿ 19 ಜನ ಸ್ಥಳೀಯರು, 19 ಜನ ಹೊರಗಿನವರು ಕೂಡ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಈ ಮಧ್ಯೆ ಲೆಕ್ಕಿಗರಾಗಿರುವಂತಹ ಶ್ರೀಮತಿ ರೋಸಮ್ಮರವರು ಹೈಕೋರ್ಟ್ನಲ್ಲಿ ಪಿಟಿಷನ್ ಆರ್ಡರ್ ಹಾಕಿದ್ರು. ಆ ಪ್ರಕಾರ ನಮಗೆ ರಿಟ್ ಆರ್ಡರ್ಲಿ ಸ್ಟೇ ಆರ್ಡರ್ ಬಂದಿತ್ತು. ಆ ಪ್ರಕಾರ ನಾವು ಅಲ್ಲಿಗೆ ಅದನ್ನು ಸ್ಥಗಿತಗೊಳಿಸಿದ್ದೆವು. ನಾವು ನ್ಯಾಯಾಲಯದ ನಿರ್ದೇಶನಕ್ಕೆ ಅಥವಾ ನ್ಯಾಯಾಲಯದ ಆರ್ಡರ್ಗೆ ನಾವು ತಲೆಬಾಗಿ ನಾವು ಅದನ್ನ ಸ್ಟಾಪ್ ಮಾಡಿದ್ದೇವೆ. ಆ 38 ಅರ್ಜಿಗಳನ್ನು ತಗೊಂಡು ಆ ನಂತರ ಅವರ ರಿಟ್ ಪಿಟಿಷನ್ ಅದು ಸ್ಕ್ವಾಶ್ ಆಯಿತು. 20 ಇದಿದೆ ನಮ್ಮ ಹತ್ರ ಎಲ್ಲ ದಾಖಲಿದ್ದಾವೆ. ಅವರ ಸ್ಕ್ವಾಶ್ ಆಗಿರುವಂಥದ್ದು ಆಡಳಿತ ಸಮಿತಿ ನಡೆಸುವ ಉಚ್ಚ ನ್ಯಾಯಾಲಯ ತಡೆಯ ತೆರವು 13/10/2022 ರೋಸಮ್ಮನವರು ಸಲ್ಲಿಸಿದ ತಡೆಯಾಜ್ಞೆಯು ತೆರವುಗೊಂಡಿರುತ್ತದೆ. ಆದ್ದರಿಂದ ಮತ್ತೆ ನಾವು 15 ದಿವಸಗಳ ಕಾಲಾವಕಾಶವನ್ನು ನೀಡಿ ಮತ್ತೆ ನಾವು ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದೇವೆ. ಆ ಸಂದರ್ಭದಲ್ಲಿ ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. ಆ ನಂತರದಲ್ಲಿ ಅರ್ಜಿ ಸಲ್ಲಿಸಿದ್ರೆ ಸಲ್ಲಿಸಬಹುದು. ಅದು ನೀವು ಯಾರೂ ಸಲ್ಲಿಸಿರುವುದಿಲ್ಲ ಅಂತೆ 38 ಅರ್ಜಿಗಳು ಬಂದಿದ್ದಾವೆ. ಅದರಲ್ಲಿ 19 ಅರ್ಜಿಗಳು ಚಿರಿಬಾಗಿಲು, ಕೊಂಬಾರು ಮತ್ತು ಬಿಳಿಲೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ. 19 ಅಭ್ಯರ್ಥಿಗಳು ಹೊರಗಿನವರು ಸಲ್ಲಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ನಾವು ಆ ನಂತರ ನಮ್ಮ ನೇಮಕಾತಿ ಸಮಿತಿಯಲ್ಲಿ ಚರ್ಚಿಸಿ ಆ ಪ್ರಕಾರ ನಾವು ಒಂದು ಸಂಸ್ಥೆಯಿಂದ ಎಕ್ಸಾಮಿನೇಷನ್ ಅನ್ನು ಮಾಡಬೇಕು. ಅಂದರೆ ವಿಶ್ವವಿದ್ಯಾಲಯಗಳಿಗೆ ಮೇಲ್ಪಟ್ಟು ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟಂತಹ ಸಂಸ್ಥೆಗಳು ಮಾಡಬೇಕಾಗ್ತದೆ. ಹಾಗೆ ನಾವು ಬೆಂಗಳೂರು, ಪುಣೆ,
2 ಬೆಂಗಳೂರು ಮತ್ತು ಸಂಸ್ಥೆಗಳಿಗೆ ಅದನ್ನು ನೋಡ್ಬೋದು. 2 ಬೆಂಗಳೂರಿಗೆ ಮತ್ತೊಂದು ಪುಣೆ ಸಂಸ್ಥೆ ಕಳಿಸಿದ್ದೆವು. ಮತ್ತೆ ಮಂಗಳೂರಿನ ಶ್ರೀನಿವಾಸ ವಿಶ್ವವಿದ್ಯಾನಿಲಯಕ್ಕೆ ನಾವು ಅಲ್ಲಿಗೆ ಅರ್ಜಿಯನ್ನು ಕಂಡಾಗ ಸಲ್ಲಿಸಿದ್ದೆವು. ಅವರು ನಮಗೆ ನಾವು ನಿಮಗೆ ಎಕ್ಸಾಮಿನೇಷನ್ ಅನ್ನು ಮಾಡಿಕೊಡ್ತೇವೆ ಅಂತೇಳಿ ಪತ್ರ ಮೂಲಕ ಬರೆದಿರ್ತಾರೆ. ಆ ಮೂಲಕ ಎಲ್ಲರಿಗೂ ಕೂಡ ನಾವು ಸ್ಕ್ರೂಟಿನಿಯನ್ನು ಮಾಡಿ ಎಲ್ಲರಿಗೂ ಕೂಡ ನಾವು 38 ಜನರಿಗೂ ಕೂಡ ಯಾರನ್ನು ನಾವು ಸ್ಕ್ರೂಟಿನಿಯಲ್ಲಿ ಬಿಸಾಕಿಲ್ಲ. 38 ಜನರಿಗೂ ಕೂಡ ಅರ್ಜಿ ಯಾಕ್ರಿ ಇಲ್ಲಿ ಕಳಿಸಲಿಲ್ವ? ನಾವು ಕಳಿಸಿದ್ದೇವೆ. ಅದಕ್ಕೆ ಇದಕ್ಕೆ ದಾಖಲೆ ಕೊಡ್ತೇನೆ ನಾನು. ನೋಡಿ, ಇಲ್ಲಿ ದಾಖಲೆ ಇದೆ. ದಾಖಲೆಯನ್ನು ಕೊಡ್ತೇನೆ ನಾನು. ದಾಖಲೆ ಕೊಡ್ತೇನೆ. ಒಂದು ಏನು ನೋಡಿ, ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿದ ಪ್ರಕಾರ ದಾಖಲೆ ಇಲ್ಲಿದೆ. ದಾಖಲೆ ಇದೆ. ಆಯ್ತು. 38 ಜನರಿಗೂ ನಾವು ಸಲ್ಲಿಸಿದೆವು. ಆ ಪ್ರಕಾರ ಮಂಗಳೂರು ವಿಶ್ವವಿದ್ಯಾನಿಲಯ ಯಾವುದು ಶ್ರೀನಿವಾಸ ವಿಶ್ವವಿದ್ಯಾನಿಲಯದಲ್ಲಿ 19 ಜನ ಎಕ್ಸಾಮಿನೇಷನ್ಗೆ ಹಾಜರಾಗಿದ್ದಾರೆ. ನಾವು ಎಕ್ಸಾಮಿನೇಷನ್ ಮಾಡಿಲ್ಲ, ಪ್ರೈವೇಟ್ ಏಜೆನ್ಸಿಯಿಂದಲೇ ಮಾಡಿಸಿದ್ದೇವೆ. 19 ಜನರಲ್ಲಿ 9 ಜನ ಈ ಲೋಕಲ್ಗೆ ಸಂಬಂಧಪಟ್ಟವರು ಹಾಜರಾಗಿದ್ದಾರೆ ಮತ್ತು 9 ಜನ ಹೊರಗಿನವರು ಹಾಜರಾಗಿದ್ದಾರೆ. ಆ ಪ್ರಕಾರ ನಮಗೆ ಮಂಗಳೂರು ವಿಶ್ವವಿದ್ಯಾನಿಲಯದವರು ಅಂಕಗಳನ್ನ ನೀಡಿರುತ್ತಾರೆ. ಓದ್ತೇನೆ ನಾನು ಯಾರ್ಯಾರಿಗೆ ಏನೇನು ಅಂಕ ಅಂತೇಳಿ. ಪವಿತ್ರ ಎಂ ಹಾಜರಾಗಿಲ್ಲ, ನಂಬರ್ 1. ನಂಬರ್ 2 ವಿದ್ಯಾಕುಮಾರಿ ಹಾಜರಾಗಿಲ್ಲ. ನಂಬರ್ 3 ಭಾನುಪ್ರಕಾಶ್ 72 ಅಂಕಗಳು. ಪ್ರವೀಣ್ ಕೆಪಿ 73 ಅಂಕಗಳು. ರಂಜಿತ್ OS ಹಾಜರಾಗಿಲ್ಲ. ನವ್ಯ CNS 90 ಅಂಕಗಳು. ಕಾವ್ಯ ಎ ಹಾಜರಾಗಿಲ್ಲ. ಬಿಂದ್ಯಾ CS ಹಾಜರಾಗಿಲ್ಲ. ಪುರುಷೋತ್ತಮ KS 84 ಅಂಕಗಳು. ನವ್ಯ ಎ 73 ಅಂಕಗಳು. ಮಹೇಶ್ ಕೆ 77 ಅಂಕಗಳು. ರಂಜಿತ್ SV 68 ಅಂಕಗಳು. ಚಂದ್ರಶೇಖರ ಎ ಹಾಜರಾಗಿಲ್ಲ. ವಿನೋದ್ ಕುಮಾರ್ ಜೆ 88 ಅಂಕಗಳು. ರೋಹಿತ್ KV ಹಾಜರಾಗಿಲ್ಲ. ಶ್ರೀಲತಾ ಎ 70 ಅಂಕಗಳು. ಸುಷ್ಮಿತಾ BK ಹಾಜರಾಗಿಲ್ಲ. ಕಿರಣ್ ಪ್ರಸಾದ್ KK ಹಾಜರಾಗಿಲ್ಲ. KJ ಹಾಜರಾಗಿಲ್ಲ. ರಂಜಿತ್ ಡಿ 103 ಅಂಕಗಳು. ನೆನ್ಪಿಟ್ಕೊಳ್ಳಿ. ಆಯ್ತು. ಶರೀಫ್ KS 67 ಅಂಕಗಳು. ರಜತ್ CV 96 ಅಂಕಗಳು. ರಕ್ಷತಾ ಕುಮಾರಿ B 66 ಅಂಕಗಳು. ಸುಪ್ರೀತ್ SL ಹಾಜರಾಗಿಲ್ಲ. ಸಚಿನ್ ವರ್ಗೀಸ್ 76 ಅಂಕಗಳು. ಗಗನ್ದೀಪ್ 94 ಅಂಕಗಳು. ನಿಧಿನ್ EK ಹಾಜರಾಗಿಲ್ಲ. ಭಾಗ್ಯಶ್ರೀ EK ಹಾಜರಾಗಿಲ್ಲ. ರತ್ನಾಕರ ಬಿ ಹಾಜರಾಗಿಲ್ಲ. ಪ್ರಶಾಂತ್ P ಹಾಜರಾಗಿಲ್ಲ. ಸುಮಲತಾ T 82 ಅಂಕಗಳು. ತೀರ್ಥೇಶ್ N ಹಾಜರಾಗಿಲ್ಲ. ದೀಕ್ಷಿತ್ MH ಹಾಜರಾಗಿಲ್ಲ. ಪ್ರವೀಣ್ A 89 ಅಂಕಗಳು. ಮಹೇಶ್ ಕೆ ಹಾಜರಾಗಿಲ್ಲ. ಉಮೇಶ್ ಕೆ ಹಾಜರಾಗಿಲ್ಲ. ಪುನೀತ್ ಕುಮಾರ್ KS 99 ಅಂಕಗಳು. ಅಂಕುಶ್ ಕೆ 93 ಅಂಕಗಳು. ಇಷ್ಟು ಅಂಕಗಳನ್ನು ಪಡೆದಂತಹ ಇವರು ನಮಗೆ ವರದಿಯನ್ನು ನೀಡಿದ್ದಾರೆ. ಆ ನಂತರ ಇದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 5 ಜನರಿಗೆ ನಾವು ಸಂದರ್ಶನಕ್ಕೆ ಹಾಜರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆವು. DR ಉಪಾಧ್ಯಕ್ಷರು, ನಾನು, ವಾಡೆಪ್ಪಗೌಡರು ಮತ್ತೆ ಪ್ರಭಾರ CO 5 ಜನ. ಅವರಿಗೆ ಸಂದರ್ಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದೆವು. ಅವರಿಗೆ ಸಂದರ್ಶನ ಹಾಜರಾಗಲಿಕ್ಕೆ ನಾವು ರಿಜಿಸ್ಟರ್ ಲೆಟರ್ನ ಕಳಿಸಿದ್ದೇವೆ. 5 ಜನರಿಗೂ ಕೂಡ ರಿಜಿಸ್ಟರ್ ಅನ್ನು ಕಳಿಸಿದ್ದೇವೆ. ಅದರ ಆಧಾರದಲ್ಲಿ ಅಂಕಗಳನ್ನು ಗಳಿಸಿ ಕೊಟ್ಟಿರ್ತಾರೆ. ಅದರ ಅಂಕದ ಆಧಾರದ ಮೇಲೆ ಪುನೀತ್ ಯಾರು ರಂಜಿತ್ KS ರಂಜಿತ್ ಅವರು ಹೇಳ್ತೇನೆ ಕ್ರಮ ಸಂಖ್ಯೆ 1 ರಂಜಿತ್ ಟಿ ಅವರು ಅತಿ ಹೆಚ್ಚು ಅಂಕ ಗಳಿಸಿರುವುದರಿಂದ ಸದರಿ ಅವರನ್ನು ಸಂಘದ ಮುಖ್ಯ ಕಾರ್ಯ ಹುದ್ದೆಗೆ ನೇಮಕಾತಿ ಮಾಡಲು ಮತ್ತು ಕ್ರಮ ಸಂಖ್ಯೆ 1 ಪುನೀತ್ ಕುಮಾರ್ KS ರವರು ಅತಿ ಹೆಚ್ಚು ಅಂಕ ಗಳಿಸಿರುವುದರಿಂದ ಸದರಿ ಅವರನ್ನು ನೇಮಕಾತಿ ನಿರೀಕ್ಷಣೆಯಲ್ಲಿ ಕಾಯ್ದಿರಿಸಿದ ಅಭ್ಯರ್ಥಿಯಾಗಿ ಪರಿಗಣಿಸಲು ಕೋರಿ ಆಡಳಿತ ಮಂಡಳಿಗೆ ಶಿಫಾರಸು ಮಾಡಲಾಗಿದೆ. ಶ್ರೀ ರಂಜಿತ್ ಕುಮಾರ್ D ಅವರನ್ನ ಪ್ರಶ್ನಿಸಲಾಗಿ ಅವರು ಬರೆದುಕೊಟ್ಟಂತಹ ಪತ್ರ ಇದೆ.
ಓದ್ತೇನೆ ನಾನು. ರಿಂದ ಶ್ರೀ ರಂಜಿತ್ ಕುಮಾರ್, ಸಂಖ್ಯೆ 1/2023, ರಿಜಿಸ್ಟರ್ ಸಂಖ್ಯೆ TBCAS 19 CO 23 ಬಿನ್ ಸೀತಾರಾಮ ಗೌಡ, ಡೆಕ್ಕಲಮನೆ, ಯಡಮಂಗಲ ಗ್ರಾಮ ಮತ್ತು ಅಂಚೆ ಕಡಬ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ರಿಗೆ ಅಧ್ಯಕ್ಷರು ಮತ್ತು ಸದಸ್ಯರು, ನೇಮಕಾತಿ ಸಮಿತಿ ಮಾನ್ಯರೇ, ವಿಷಯಕ್ಕೆ ಸಂದರ್ಶನಕ್ಕೆ ಹಾಜರಾಗಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ದಿನಾಂಕ 27 ಸಂದರ್ಶನಕ್ಕೆ ಹಾಜರಾದ ಮೇಲೆ ನನ್ನ ಮೇಲಿನ ಕ್ರಿಮಿನಲ್ ಅಪರಾಧದ ದಾವೆಯು ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವುದರಿಂದ ಒಪ್ಪಿಕೊಂಡಿರುತ್ತೇನೆ. ಆದುದರಿಂದ ನೇಮಕಾತಿ ಸಂದರ್ಭ ತಾವು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧನಾಗಿರುತ್ತೇನೆಂದು ಈ ಮೂಲಕ ಲಿಖಿತ ಹೇಳಿಕೆ ನೀಡುತ್ತೇನೆ. ಸಮ್ಮತಿ ಪತ್ರವನ್ನು ಕೊಟ್ಟಿದ್ದಾರೆ. ಮುಂದಕ್ಕೆ ಆ ಪ್ರಕಾರ 27/3/2023 ನಾವು ಆಡಳಿತ ಮಂಡಳಿ ಸಭೆಯನ್ನ ಕರೆದಿದ್ದೇವೆ. ಈ ಆಡಳಿತ ಮಂಡಳಿಯಲ್ಲಿ ಇವರು ಬರೆದುಕೊಟ್ಟಂತಹ ಪತ್ರವನ್ನ ನಾನು ಇಟ್ಟಿದ್ದೇನೆ. ಆ ಪ್ರಕಾರ ಕ್ರಿಮಿನಲ್ ಹಿನ್ನೆಲೆ ಇರುವವರಿಗೆ ನಮ್ಮ ಸಂಸ್ಥೆಯಲ್ಲಿ ಕೊಡಬಾರದು, ಯಾವುದೇ ನೇಮಕಾತಿ ಕೊಡಬಾರದು ಅಂತ ಹೇಳಿ ಆ ನೇಮಕಾತಿಯನ್ನು ಕೊಡಬಾರದು ಅಂತೇಳಿ ನಿರ್ಣಯವನ್ನ ಮಾಡಿದೆ. ಆ ಪ್ರಕಾರ ಎರಡನೇ ಅತಿ ಹೆಚ್ಚು ನಾನು ಬರ್ತೇನೆ ನಿಮ್ಮ ಉತ್ತರಕ್ಕೆ ನಾನು ಉತ್ತರ ಕೊಡ್ತೇನೆ. ಅದಕ್ಕೆ ನಾನು ಕೊಡ್ತೇನೆ ಉತ್ತರಕ್ಕೆ. ನಾವು ಯಾರನ್ನು ಆಯ್ಕೆ ಮಾಡಿದ್ದೇನೆ, ಅತಿ ಹೆಚ್ಚು ಅಂಕ ಗಳಿಸಿದಂತಹ ಶ್ರೀ ಪುನೀತ್ ಕುಮಾರ್ KS ಇವರನ್ನ ಎರಡನೇ ಅಭ್ಯರ್ಥಿ. ಅವನಿಗೆ ಕ್ರಿಮಿನಲ್ ಅಫೆನ್ಸ್ ಆಗಿಲ್ಲ, ಯಾವುದೇ ಕಾರಣಕ್ಕೂ ನಾವು ಕೊಡಲಿಕ್ಕೆ ಪತ್ರ ಇಲ್ಲ, ಕ್ರಿಮಿನಲ್ ದಾವೆ. ಹಾಗೆಯೇ ಶ್ರೀಯುತ ರಂಜಿತ್ ಡಿ ಅವರು ಇತ್ತೀಚೆಗೆ AR ಅವರಿಗೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರಿಗೆ ಸುಳ್ಳು ಹೇಳಿಕೆಯನ್ನು ನೀಡಿದ್ದಾನೆ. ನನ್ನ ಮುಂದೆ ಒಂದು ಹೇಳಿಕೆಯನ್ನು ನೀಡಿದ್ದಾನೆ. ನಾನು ಓದ್ತೇನೆ, ನನಗೆ ಆಧಾರ ಇದೆ, ನನ್ನ ಹತ್ರ ಆಧಾರ ಇಲ್ಲದೆ ಓದೋದಿಲ್ಲ. ನಾನು ಆಧಾರ ಕೊಡ್ತೇನೆ. ನಾನು AR ಗೆ ಕಂಪ್ಲೇಂಟ್ ಮಾಡಿದ್ದಾನೆ. AR ಅವರಿಗೆ ಖಾಲಿ ಪೇಪರ್ ನಾನು ಯಾವುದೇ ಪ್ರಶ್ನೆ ಯಾವುದು ಮಾಡಲಿಲ್ಲ. ನಾವು ಹಾಕಿದ್ರೆ ಅವನು ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿ. ಹಾಗೆ ಅವನು AR ಕೋರ್ಟಲ್ಲಿ ಇತ್ತೀಚೆಗೆ KR ಕೋರ್ಟಲ್ಲಿ ನನ್ನ ವಿರುದ್ಧ ಅವನು ಬರ್ಕೊಂಡಿದ್ದಾನೆ. ಏನು ಅಂತ ಹೇಳಿದ್ರೆ ಇಷ್ಟೇ ಬರೆದಿದ್ದಾನೆ, ನನಗೆ ಯಾವುದೇ ಕ್ರಿಮಿನಲ್ ಕೇಸ್ ಇರುವುದಿಲ್ಲ. ಆದ್ದರಿಂದ ಎರಡನೇ ಅಭ್ಯರ್ಥಿಗೆ ಅವರು ಮಂಜೂರು ಮಾಡಿದ್ದಾರೆ, ಏನು ನೇಮಕಾತಿಯನ್ನು ಕೊಟ್ಟಿದ್ದಾರೆ. ಇದು ತಪ್ಪು ಅಂತೇಳಿ ಈಗಾಗಲೇ ಕೋರ್ಟ್ಗೆ ಹೋಗಿದ್ದಾನೆ. ಕೋರ್ಟ್ ಮೆಟ್ಟಲನ್ನು ಏರಿದ್ದಾನೆ. ಅವನು KR ಕೋರ್ಟಲ್ಲಿ ನನ್ನನ್ನು ಚಾಲೆಂಜ್ ಮಾಡಿದ್ದಾನೆ. ಹೌದು, 22/9/2023 ನಾನು AR ಕೋರ್ಟ್ಗೆ ಅಟೆಂಡ್ ಆಗಿದ್ದೇನೆ. ನಾನು ಸುಳ್ಳು ಹೇಳಿದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ. AR ಕೋರ್ಟಿಗೆ ತೆಗೀರಿ. ನಾನು AR ಕೋರ್ಟಲ್ಲಿ ಮೊನ್ನೆ ದಿವಸ ಸಿಗ್ನೇಚರ್ ಮಾಡಿದ್ದೇನೆ. ಹೋಗಿ ಸಿಗ್ನೇಚರ್ ಮಾಡಿದ್ದೇನೆ. AR ಕೋರ್ಟ್ ಇಲ್ಲ, ನೀವು ಹೇಳಲಿಕ್ಕೆ ಅವರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಪ್ರೂವ್ ಮಾಡ್ಕೊಳ್ಳಿ ಅಂತ. ಆಗಲಿಲ್ಲ, ನಾನು ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯದಲ್ಲಿ ಅವರು CO ಆಗಿ ಬರಲಿ. ಆ ನಂತರದಲ್ಲಿ ನಾವು CO ಅವರು ಬರಲಿ. ಕೋರ್ಟಿಗೆ ಹೋಗಿದ್ದಾನೆ. ಯಾವುದೇ ಕಾರಣಕ್ಕೂ ಕ್ರಿಮಿನಲ್ ಇದ್ದವನಿಗೆ ನಾವು ಕೊಡುವುದಿಲ್ಲ. ಇಷ್ಟೇ. ಇಲ್ಲಿಗೆ ನಾವು ನಿಲ್ಲಿಸ್ತಾ ಇದ್ದೇವೆ. ಧನ್ಯವಾದ. ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೇವೆ.
ಮಾಡಿದ್ದಾರೆ, ನನಗೆ ಅವಕಾಶ ಕೊಡಲಿಲ್ಲ. ಅಧ್ಯಕ್ಷರು ನನಗೆ ಅವಕಾಶ ಕೊಡಲಿಲ್ಲ. ನೋಡಿ ನನಗೆ ನೋಡಿ 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 ನಾನು ಕ್ವಶನ್ ಕೇಳ್ತೀನಿ. ನಿಮ್ಮ ನಿರ್ದೇಶಕರ ಸಹಕಾರ ಇಲ್ಲ. ಈ ಸೌಂಡ್ ಏನಂದ್ರೆ ಬೈಕ್ ಕೊಟ್ಟು ಗೊತ್ತಾ
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ